ನಿಶಾನ್ ವರುಣ್ ಮೂವೀಸ್ ಬ್ಯಾನರ್ ನಡಿ ತಯಾರಾದ ವಿಜಯ್ ಶೋಭರಾಜ್ ಪಾವೂರು ನಿರ್ದೇಶನದ ಪೆಪ್ಪರ್ಯಾರರೆ ಪ್ಯಾರರ್ಯಾರರೆ ತುಳು ಸಿನಿಮಾ ಮಾರ್ಚ್ 7ರಂದು ನಮ್ಮ ಕುಡ್ಲ ಟಾಕೀಸ್ನಲ್ಲಿ ತೆರೆ ಕಾಣಲಿದೆ. ನಮ್ಮ ಕುಡ್ಲ ಟಾಕೀಸ್ನಲ್ಲಿ ಮಾರ್ಚ್ 7ರಂದು ಭಾನುವಾರ ಮಧ್ಯಾಹ್ನ 1:30, ಸಂಜೆ 6 ಹಾಗೂ ರಾತ್ರಿ 9 ಗಂಟೆಗೆ ಪ್ರದರ್ಶನ ಕಾಣಲಿದೆ. ಮಾರ್ಚ್ ತಿಂಗಳ ಪ್ರತಿ ಭಾನುವಾರ 3 ಪ್ರದರ್ಶನಗಳಂತೆ ಒಟ್ಟು 12 ಪ್ರದರ್ಶನಗಳನ್ನ ಕಾಣಲಿದೆ. ಬಳಿಕ ಸಿನಿಮಾ ಮಲ್ಟಿಪ್ಲೆಕ್ಸ್ ನಲ್ಲಿಯೂ ತೆರೆ ಕಾಣಲಿದೆ ಅಂತ ಚಿತ್ರದ ಸಹ ನಿರ್ದೇಶಕ ರಾಹುಲ್ ಅಮೀನ್ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಲ್ನಾಡ್ ಇನ್ಫೋಟೆಕ್ ಹಾಗೂ ವಿ4 ಇನ್ಫೋಟೆಕ್ ಸಂಪರ್ಕದ ಎಲ್ಲಾ ಕೇಬಲ್ ಆಪರೇಟರ್ಗಳು ಗ್ರಾಹಕರಿಗೆ ನಮ್ಮ ಕುಡ್ಲ ಟಾಕೀಸ್ ಎಂಬ ಪ್ರತ್ಯೇಕ ಚಾನೆಲ್ನ ಸಂಪರ್ಕ ನೀಡುತ್ತಾರೆ. ಸಾಮಾನ್ಯ ಟಿವಿಯಲ್ಲಿ ಸಿನಿಮಾ ವೀಕ್ಷಣೆ ಮಾಡಲು ರೂಪಾಯಿ 120 ಹಾಗೂ HD ಗುಣಮಟ್ಟಕ್ಕೆ 160 ಪಾವತಿಸಬೇಕಾಗುತ್ತೆ. ಚಾನೆಲ್ ಸಂಖ್ಯೆ 88 ಅಥವಾ 888 ಇದರಲ್ಲಿ ವೀಕ್ಷಿಸಬಹುದು. ಸಿನಿಮಾ ವೀಕ್ಷಣೆ ಮಾಡಲು ತಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಬಹುದಾಗಿದೆ ಅಂತ ಅವರು ಹೇಳಿದ್ರು. ಈ ಸಿನಿಮಾದ OTT ಟಿಕೆಟ್ ಖರೀದಿಸಿದವರಿಗೆ www.touchwoodmovie.com ನ ಮೂಲಕ ಇದೇ 7ರಂದು ಮಧ್ಯಾಹ್ನ 3ರಿಂದ 3 ದಿನಗಳ ಕಾಲ ಸ್ಟ್ರೀಮಿಂಗ್ ಮಾಡಲಾಗುತ್ತೆ. ಇದೇ ಪ್ಲಾಟ್ಫಾರ್ಮ್ ನಲ್ಲಿ 199ಕ್ಕೆ ಟಿಕೆಟ್ ಕೂಡ ಲಭ್ಯವಿದೆ. ಥಿಯೇಟರ್ನಲ್ಲಿ ಸಿನಿಮಾ ಬಿಡುಗಡೆಯಾದಾಗ ಇದೇ ಟಿಕೆಟ್ ನಲ್ಲಿ ಚಿತ್ರವನ್ನ ಉಚಿತವಾಗಿ ವೀಕ್ಷಿಸಬಹುದಾಗಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗಿರುವ ಸಿನಿ ಪ್ರಿಯರು www.touchwoodmovie.com ನಲ್ಲಿ ಟಿಕೆಟ್ ಖರೀದಿಸಿ ವೀಕ್ಷಿಸಬಹುದು ಅಂತ ಅವರು ಹೇಳಿದ್ರು. ಇನ್ನು ಚಿತ್ರಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ನಿರ್ದೇಶನ ಎಲ್ಲವೂ ವಿಜಯ್ ಶೋಭರಾಜ್ ಪಾವೂರು ಅವರದ್ದಾಗಿದೆ. ರಾಹುಲ್ ಸಾಲಿಯನ್ ಸಹ ನಿರ್ದೇಶನವಿರುವ ಈ ಸಿನಿಮಾಕ್ಕೆ ನಿಶಾನ್ ಕೃಷ್ಣ ಭಂಡಾರಿ ಮತ್ತು ವರುಣ್ ಸಾಲಿಯನ್ ಬಂಡವಾಳ ಹಾಕಿದ್ದಾರೆ. ಚಿತ್ರದಲ್ಲಿ ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಾಟೀಲ್, ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳರ್, ದೀಪಕ್ ರೈ ಪಾಣಾಜೆ, ಸತೀಶ್ ಬಂದಲೆ, ಸಾಯಿ ಕೃಷ್ಣ ಕುಡ್ಲ, ಉಮೇಶ್ ಮಿಜರ್ ಮೊದಲಾದವರು ಅಭಿನಯಿಸಿದ್ದಾರೆ ಅಂತ ಅವರು ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್, ಬಾಳ ಜಗನ್ನಾಥ್ ಶೆಟ್ಟಿ, ನಿರ್ಮಾಪಕರಾದ ನಿಶಾನ್ ಕೃಷ್ಣ ಭಂಡಾರಿ, ವರುಣ್ ಸಾಲಿಯನ್ ಉಪಸ್ಥಿತರಿದ್ದರು. ಅದೇ ಸಿನಿಮಾ ಈಗ ತುಂಬ ಅಪೇಕ್ಷೆಯ ಮೇರೆಗೆ ತೆರೆ ಕಾಣ್ತಾ ಇದೆ. ಅದೇ ನಮ್ಮ ಕುಡ್ಲ ಟಾಕೀಸ್ನಲ್ಲಿ ಇದೇ ಮಾರ್ಚ್ 7ನೇ ತಾರೀಕಿನಂದು ಪ್ರತಿ ಭಾನುವಾರ ದಿನಕ್ಕೆ 3 ಸಲ ಪ್ಲೇ ಆಗ್ತಾ ಇದೆ. ಅಂದರೆ 4 ಭಾನುವಾರಗಳು ಒಂದು ತಿಂಗಳಲ್ಲಿ 12 ಶೋಗಳು ಒಟ್ಟಿಗೆ. ಸೊ ನಮ್ಮ ಸಿನಿಮಾನ ನಾವು ನಮ್ಮ ಕುಡ್ಲ ಟಾಕೀಸ್ಗೆ ಕೊಟ್ಟಿದ್ದೀವಿ. ಸೊ ಅವರು ಮಾರ್ಚ್ 7ರಂದು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ, ಈ 2 ಜಿಲ್ಲೆಗಳಾದ್ಯಂತ ಎಲ್ಲ ಕಡೆನೂ ಯಾರಿಗೆಲ್ಲ ಕೇಬಲ್ ಆಪರೇಟರ್ ಸಂಪರ್ಕ ಇದೆ ಅವರಿಗೆ, ಕೇಬಲ್ ಆಪರೇಷನ್ ಇರೋ ಮನೆಗಳಿಗೆ ಮಾತ್ರ ನಮ್ಮ ಸಿನಿಮಾ ಹೋಗ್ತಾ ಇದೆ. ಸಾಧಾರಣ ಟಿವಿ ಇರೋರಿಗೆ 120 ರೂಪಾಯಿಯ ಶುಲ್ಕ ಹಾಗೂ HD ಕನೆಕ್ಷನ್ ಇರೋರಿಗೆ 160 ರೂಪಾಯಿಯ ಶುಲ್ಕ. ಇದನ್ನು ನಮ್ಮ ಕುಡ್ಲನೇ ನಿಗದಿಪಡಿಸಿದೆ. ಸೊ ಅವರ ಕೇಬಲ್ ಆಪರೇಟರ್ ಥ್ರೂ ನಮ್ಮ ಸಿನಿಮಾ ಮನೆಗೂ ಹೋಗ್ತಾ ಇದೆ. ಮನೆಯಲ್ಲೇ ಕೂತ್ಕೊಂಡು ಕುಟುಂಬ ಸಮೇತರಾಗಿ ಟಿವಿಯಲ್ಲಿ ನೋಡುವಂತಹ ಒಂದು ಭಾನುವಾರ ಅಂತಂದರೆ ಎಲ್ರಿಗೂ ರಜಾ ದಿನದಲ್ಲಿ ಆರಾಮಾಗಿ ಒಂದು ಫ್ರೀ ಟೈಮ್ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ನೋಡುವಂತಹ ಸಿನಿಮಾ. ಮನೆಯವರ ಜೊತೆಗೆ ಒಂದು ನಿಮ್ಮ ಪ್ರೈವೇಟ್ ಸ್ಪೇಸಲ್ಲಿ ನೋಡೋ ಕೂಡ ಅವಕಾಶ ನಿಮಗೆ ಮಾರ್ಚ್ ತಿಂಗಳಿನಲ್ಲಿ ಸಿಗ್ತಾ ಇದೆ. ಮಾರ್ಚ್ ತಿಂಗಳು ಪೂರ್ತಿ 12 ಶೋಗಳು ನಿಮ್ಮ ಮನೆಗೆ ನಾವು ಸಿನಿಮಾನ ತೊಗೊಂಡು ಬರ್ತಾ ಇದ್ದೀವಿ. ಯಾರೆಲ್ಲ OTT ಪ್ಲಾಟ್ಫಾರ್ಮ್ನ ಟಿಕೆಟ್ಗಳನ್ನು ತೊಗೊಂಡಿದ್ದೀರಾ, OTT ಪ್ಲಾಟ್ಫಾರ್ಮ್ನವರೆಗೂ www.touchwood.com ನಲ್ಲಿ ನಮ್ಮ ಸಿನಿಮಾ ಅದೇ ದಿನ ಮಾರ್ಚ್ 7ರಂದೇ 3 ಗಂಟೆಗೆ ರಿಲೀಸ್ ಆಗ್ತಾ ಇದೆ. ಮಾರ್ಚ್ 7, 8, 9 3 ದಿನನೂ ಈ ಸಿನಿಮಾ touchwoodmovie.com ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. 3 ದಿನ ಕೂಡ 7, 8, 9.